ನಾವು ಕೆಲಸ ನಮ್ಮ ಜಿದ್ದು ಮತ್ತು ಭಾಳ ಕೆಲಸ ಬಿಟ್ಟು ಈ ಕಾರ್ಯಕ್ರಮವನ್ನು ಕೂಡ ಅದು ಅಂಚನೆ ನೋಡ್ಕೊಳ್ಳ ಸೋಮೇಶ್ವರ ಸಮಾನತೆಗಳೆಲ್ಲ ಅರ್ಥವಾಗಬೇಕು ಅಂಚನೆ ಫೋಟೋ ಅಂಚನೆ 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 ಕೊಂಡಾಣ ಅಂಚನೆ ಕಾರ್ಯಕ್ರಮವನ್ನು ತಿಳಿದುಕೊಳ್ಳುತ್ತೆ ಒಂದು ಸಮಾನ ಮಾಡಬೇಕು ದೇವರಾಜ ಅಂಚನೆ ತಂದೂರಿಗೆ ಅಂಚನೆ ತಂದೂರಕ್ಕೆ ಅಂಚನೆ ಭೂಮಿಯಿಂದ ಆಗಬಹುದು ಅಂಚನೆ ಪರಿವಾರ ಅಂಚನೆ ಸಾರಥಿ ಸಂಪೂರ್ಣ ಅಂಚನೆ ನಾವು ತರಬೇತಿ ಪಾಡು ಒಂದು ಬೇರದ ಆಲೋಚನೆ ಮೊದಲು ಅಕ್ಕೂ ನೆನೆತನ ಲೆಕ್ಕ ನಡಕಾಗುತ್ತಿದ್ದು ಕಾಲವನ್ನು ಕೊಂಡು ಬರಬೇಕಾದ ಕಾಪಾಡಲು ಅಂಚನೆ ಕುಟುಂಬದ ಎಲ್ಲ ಅಕ್ಕಳ ಹಿರಿಯಾಕಲೆಲ್ಲ ಅಕ್ಕಳು ಮಲ್ಕನಂಚಿನ ಬೆಲೆಗೆ ಕೆಲಸಗಾರರು ಸಂಪೂರ್ಣವಾದ ಬೆಂಬಲ ಕೊಟ್ಟು ಅಕ್ಕಳಿಗೆ ಹೋಗುವ ಕಾಲದ ನೆನೆತಿನ ಕಾರ್ಯ ನಡಪಾದ ಬರುವುದು ಎಂದು you.
ಆತ್ಮೀಯ ಬಂಧುಲೆ ಶ್ರೀಮತಿ ರೇವತಿಯ ಸಾಳುವ ಮೋರ್ಲ ಮುಖನ ಜೋಕರು ಶ್ರೀಯುತ ಗಿರೀಶ್ ಆಳುವ ಮುಖ ಶ್ರೀಯುತ ಸುಧಾಕರ್ ಆಳುವ ಸಹೋದರರಿಗೆ 25 ವರ್ಷಗಳು ಸ್ವೀಟ್ಸ್ ಉದ್ಯಮ ಯಶಸ್ವಿಯಾದ ದುಂಬಾರಿಯೊಂದು ಇದಕ್ಕೆಲ್ಲ ರಕ್ಷಣಾ ಶಾಖೆ ಮೂರು ಕೇಸಿ ರೋಡು ಉದ್ಘಾಟನೆ ಆಗೋದು ಇದತ್ತ ರಿಬ್ಬನ್ ಕಟ್ಟಿಗೆ ಇದಕ್ಕೆ ಮಾತು ಎದ್ಕೊಂಡು ಮಾತರ್ನಲ ಪರವಾದ ನಮ್ಮ ಕೇಸಿ ರೋಡ್ ಜುಮ್ಮಾ ಮಸೀದಿದ ಖತೀಬರು ಬಹುಮಾನ್ಯ ಮುನೀರ್ ಸಕಾಫಿ ಬೇರೆ ರಿಬ್ಬನ್ ಕಟ್ ಬಂದದ್ದು ಈ ಒಂಜಿ ಆಳ್ವಾಸ್ ಸ್ವೀಟ್ಸ್ 2ನೇ ಶಾಖೆಗೆ ಉದೀಪನದ ಚಾಲನೆ ಕೊಡು ಬಂದದ್ದು ಮಾತರ್ನಲ ಪರವಾದಕ್ಕೆ ಆಳ್ವಾಸ್ ಸ್ವೀಟ್ಸ್ 2ನೇ ಸಂಸ್ಥೆ ಸುರುತ ಸಂಸ್ಥೆ ಅವಳು ನಮ್ಮ ಪಿಲಾರ್ ಪರಿಸರ ಅಕಲ್ನ ಸ್ವಂತ ತಯಾರಿಕಾ ಘಟಕದ ಒಟ್ಟೊಟ್ಟಿಗೆ ಸುರುತ ಘಟಕ ಅವಳು ಆಳ್ವಾಸ್ ಸ್ವೀಟ್ಸ್ ಉದೀಪನಾದ ಸರಿಸುಮಾರು 4 ವರ್ಷ ಒಟ್ಟು ಆಳ್ವಾಸ್ ಸ್ವೀಟ್ಸ್ ಉದ್ಯಮಗೂ ಇದು 25ನೇ ವರ್ಷದ ಸಂಭ್ರಮ. ಈ 25 ವರ್ಷದ ಈ ಉದ್ಯಮನು ಶ್ರೀಮತಿ ರೇವತಿ ಎಸ್ ಆಳುವ ಬೇರ್ನ ಜೋಕುಲು ಸಹೋದರರು ಗಿರೀಶ್ ಆಳುವ ಮೋರ್ಲ ಬಕ್ಕ ಸುಧಾಕರ್ ಆಳುವ ಮೋರ್ಲ ಮಕ್ಕಳು ನಡಪ ಒಂದುಳ್ಳೇರು ಮಕ್ಕಳಿಗೆ ಮಾರ್ಗದರ್ಶಕರಾದ ಕಿನ್ಯ ಗುತ್ತು ಪ್ರಭಾಕರ್ ಶೆಟ್ರ ಆರ್ಲ ಒಂಜಿ ಸ್ವೀಟ್ಸ್ ಉದ್ಯಮ ಯಶಸ್ವಿಯಾದ ಉದ್ಯಮ ಏನಾರು ಅಂಚನೆ ಅಕ್ಕಲ ಕುಟುಂಬದ ಅಕ್ಕಲ ಮಾತೇನ ಇಲ್ಲದಕ್ಕಲ ಸಹಕಾರರು ಇನ್ನಿ 2ನೇ ಶಾಖೆ ಇಂದನೆ ಇತ್ತಂಗೆ ರಿಬ್ಬನ್ ಕಟ್ ಮಂತದ್ದು ಬಹುಮಾನ್ಯ ಮುನೀರ್ ಸಕಾಫಿಯರು ಕೇಸಿ ರೋಡ್ ಜುಮ್ಮಾ ಮಸೀದಿದ ಕತಿಬೇರು ಉದೀಪನ ಮಂತದೇರು ದೀಪ ಬೆಳಗಿ ಸೇರೆ ನಮ್ಮೊಟ್ಟಿಗೆ ಉಳ್ಳೇರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಿಂದ ಸಂಸ್ಥಾಪಕರು ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ನಮ್ಮ ಕೇಸಿ ರೋಡ್ ಜುಮ್ಮಾ ಮಸೀದಿದ ನಾಸಿರ್ ಸಾದಿ ನಮ್ಮೊಟ್ಟಿಗೆ ಒಳ್ಳೆಯರು ಮುಜರಿಸ್ ಕೇಸಿ ರೋಡು ಅಂಚನೆ ನಮ್ಮ ಕೈತಲ್ದ ಶ್ರೀ ಕೋರ್ದಬ್ಬು ದೈವಸ್ಥಾನದ ಗುರುಕಾರ್ಯರು ಮಂಜಪ್ಪ ಕೇಸಿ ರೋಡು ಬೊಕ್ಕ ಮಾಜಿ ಅಧ್ಯಕ್ಷರು ಶ್ರೀಯುತ ಗಿರಿಯಪ್ಪ ಅಂಚನೆ ಈ ಒಂಜಿ ಕಟ್ಟಡದ ಮಾಲಕೆರನ ಸುಪುತ್ರೆ ಬೊಕ್ಕ ಶ್ರೀ ಕೋರ್ದಬ್ಬು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಕಾರ್ಯದರ್ಶಿಗಳು ಶ್ರೀಯುತ ಟಿ.ಎಸ್. ಪುರುಷೋತ್ತಮ ನಮ್ಮೊಟ್ಟಿಗೆ ಅಂಚನೆ ರೋಟೇರಿಯನ್ ವಿಕ್ರಮ್ ದತ್ತ ರೋಟರಿ ಜಿಲ್ಲೆ 3181 ನಿಯೋಜಿತ ರಾಜ್ಯಪಾಲರು ನನ್ನ ದುಂಬಗಾರ ರಾಜ್ಯಪಾಲರಾದ ಈತ ಅಧಿಕಾರ ವಹಿಸೋಣರು ವಿಕ್ರಮ್ ದತ್ತ ಆರ್ಲ ನಮ್ಮೊಟ್ಟಿಗೆ ಅಂಚನೆ ಪರಿಸರದ ಮಾತ ಗಣ್ಯರು ಬಿನ್ಯರು ಮಾತ ಉಳ್ಳೇರು ಅಕ್ಲೇನು ಮಾತೆಲ್ಲ ಈ ಸಂದರ್ಭಡು ಗಿರೀಶ್ ಆಳುವ ಬಕ್ಕ ಸುಧಾಕರ್ ಆಳುವ ಸಹೋದರರ ಪರವಾದ ಎದುಕೊಂಡು ನಮ್ಮ ಆರಾಧ್ಯ ದೇವರು ಗ್ರಾಮ ದೇವರು ತಲಪಾಡಿದ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆ ನಮ್ಮ ಎದುರು ಪುಣಂಚಿನ ಶ್ರೀ ಕೋರ್ದಬ್ಬು ದೈವಸ್ಥಾನದ ಸಪರಿವಾರ ದೈವ ದೇವೇರ್ನಕಲು ಈ ಪರಿಸರದ ಮಾತಾ ಜಾತಿ ಧರ್ಮದ ದೈವ ದೇವೇರ್ನಕಲು ಮಾತೆಲ್ಲ ಈ ಒಂಜಿ ಆಳ್ವಾಸ್ ಸ್ವೀಟ್ ಸಂಸ್ಥೆಗೆ ಎಡೆಪುನ ಹೊರಡು ಪಂಡೊಂದು ಅಕಲ್ಡ ದೈವ ದೇವರ ನಟ್ಟೊಂದು ಇತ್ತ ಈ ಒಂಜಿ ಕಾರ್ಯಕ್ರಮಗೂ ಈ ಒಂಜಿ ಆಳ್ವಾಸ್ ಸ್ವೀಟ್ ಸಂಸ್ಥೆಗೆ ತುಡರು ಬೆಳಗಾದು ಉದೀಪನ ಮನ್ಪಡು ಪಂಡದು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಸ್ಥಾಪಕ ಅಧ್ಯಕ್ಷರು ಅಂಚನೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಆರ್ಲ ರೋಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆರು ತುಡರ್ ಬೆಳಗಾದ ಉದೀಪನ ಮಾಡ್ಬಿಡು ಮಾತ ಬಿನ್ನೆರ್ ನಕಲು ಐಕೆ ಕೈ ಸೇರ ಪಂಡದು ಕೇಳೋದಿಲ್ಲ.
ಎರಡನೇ ಶಾಖೆ KC ರೋಡ್ ಈ ಒಂಜಿ ಕೋರ್ದಬ್ಬು ದೇವಸ್ಥಾನದ ಸರಿ ಎದುರು ಪೋಷಕಾರಿ ಎಡ್ಡ ಸಂಕೇತ ಇಂದು ನಮ್ಮೊಂಜಿ ನಂಬಿಕೆದ ದೇವರನ್ನ ಎದುರು ನಮ್ಮೊಂಜಿ ವ್ಯಾಪಾರ ಉದ್ಯಮ ಆರಂಭ ಆವೊಂದುಂಡು ಅಂಚಾಲೆ ಅಕಲ ಮಾತೆರ್ನಲ ಆಶೀರ್ವಾದ ನಂಕೊಂಡು ಈ ಪರಿಸರದ ಮಾತ್ರ ದೇವರನ್ನ ಆಶೀರ್ವಾದ ಉಂಡು ಬಂಡೊಂದು ಇನ್ನೇನು ಉದಿಪನ ಮಂಚಿನಂಚಿನ ಶ್ರೀಯುತ ಕೆ ರವೀಂದ್ರ ಶೆಟ್ಟರು ಸುರುಕಾದ ರಡ್ಡು ಪಾತ್ರ ಪನ್ನೊಂದು ಮಾಡೋದಕ್ಕೆ ಏನೊಂದಿಲ್ಲ. ನಾವು ನಂಬುವಂತಹ ಎಲ್ಲ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರುಗಳಿಗೆ ವಂದಿಸುತ್ತಾ ಈ ನಮ್ಮ KC ರೋಡ್ ಈ ಒಂದು ಜಂಕ್ಷನ್ನಲ್ಲಿ ನಮ್ಮ ಕೋರ್ದಬ್ಬು ದೇವಸ್ಥಾನದ ಮುಂಭಾಗದಲ್ಲಿ ಬಹಳ ಮುಖ್ಯವಾಗಿ ಗಿರೀಶ್ ಆಳ್ವಾ ಸಹೋದರರು ಕಳೆದ 25 ವರ್ಷಗಳಿಂದ ಸ್ವೀಟ್ಸ್ ಏನು ಆ ಬೇಕರಿಯ ತಿಂಡಿ ತಿನಿಸುಗಳಲ್ಲಿ ತಯಾರಿಕೆ ಮಾಡುವುದರಲ್ಲಿ ಮತ್ತು ಅದರ ವ್ಯವಹಾರದಲ್ಲಿ ಬಹಳಷ್ಟು ಹೆಸರು ಗಳಿಸಿದವರು. ಇವತ್ತು ಆಳ್ವಾಸ್ ಸ್ವೀಟ್ಸ್ ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದೊಂದು ಹೆಸರಿದೆ. ಆದ್ದರಿಂದ ಇವತ್ತು ಎರಡನೆಯ ಒಂದು ವ್ಯಾಪಾರ ಕೇಂದ್ರವನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ನಮ್ಮ ಕಿನ್ಯ ಜುಮ್ಮಾ ಮಸೀದಿಯ KC ರೋಡು ಜುಮ್ಮಾ ಮಸೀದಿಯ ಖತೀಬರಾದಂಥ ನಮ್ಮ ಮುನೀರ್ ಸಕಾಫಿಯವರು ಈಗಾಗಲೇ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕೋರ್ದಬ್ಬು ದೇವಸ್ಥಾನದ ಆಡಳಿತ ಸಮಿತಿಯವರು, ಅದರ ಅಧ್ಯಕ್ಷರು ಮತ್ತು ಗೌರವಾನ್ವಿತರಾದಂಥ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಶುಭ ಸಂದರ್ಭ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೋರ್ದಬ್ಬು ದೇವರಾಯ ಕೋರ್ದಬ್ಬು ದೇವಸ್ಥಾನದ ಮುಂಭಾಗದಲ್ಲಿ ಯಾವತ್ತೂ ಕೂಡ ಒಂದು ಕ್ಷೇತ್ರದ ಮುಂಭಾಗದಲ್ಲಿ ಅಥವಾ ಅದರ ಪರಿಸರದಲ್ಲಿ ಇರತಕ್ಕಂಥ ಯಾವುದೇ ವ್ಯಾಪಾರ ಮಳಿಗೆಯನ್ನು ನಾವು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ದೇವರ ಅದರಲ್ಲೂ ಕೂಡ ನಾನು ಬರುವಾಗ ಕೋರ್ದಬ್ಬು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋ ಸಂದರ್ಭ ನಾನು ನೋಡಿದೆ. ಬಹಳ ಭಕ್ತಿಯಿಂದ ಆ ಒಂದು ವ್ಯವಸ್ಥಾಪನಾ ಸಮಿತಿ ಅದರ ಅಧ್ಯಕ್ಷರು ಅರಿಕೆಯನ್ನು ಮಾಡ್ತಿದ್ದರು ದೈವದ ಮುಂದೆ. ನಿಜವಾಗಿಯೂ ಕೂಡ ಗಿರೀಶ್ ಆಳ್ವಾ ಬಹಳ ಒಬ್ಬ ಒಳ್ಳೆಯ ಧಾರ್ಮಿಕ ಮುಖಂಡನು ಕೂಡ. ಎಲ್ಲ ಕೃಷಿ ಕುಟುಂಬದಲ್ಲಿ ಬಂದರೂ ಕೂಡ ನಮ್ಮ ಈ ಭಾಗದ ಸಾಹಿತ್ಯ, ಸಾಂಸ್ಕೃತಿಕ ಎಲ್ಲ ಕೆಲಸಗಳನ್ನು ಕೂಡ ಕೈಯಾಡಿಸತಕ್ಕಂಥ ಗಿರೀಶ್ ಆಳ್ವಾ ಮೋರ್ಲ ಒಳ್ಳೆಯ ಶುಭ ಗಳಿಗೆಯಲ್ಲಿ ತನ್ನ ತಾಯಿಯನ್ನು ಮುಂದಿಟ್ಟುಕೊಂಡು, ತಮ್ಮ ಕುಟುಂಬಸ್ಥರನ್ನು ಮುಂದಿಟ್ಟುಕೊಂಡು, ಎಲ್ಲ ಗುರು ಹಿರಿಯರನ್ನು ಮುಂದಿಟ್ಟುಕೊಂಡು ಹೌದು ಅವರನ್ನೆಲ್ಲರನ್ನು ಕೂಡ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ನಮ್ಮ ಗುರು ಹಿರಿಯರನ್ನು, ನಮ್ಮ ದೇವರನ್ನು ಮುಂದಿಟ್ಟುಕೊಂಡು ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದರೆ ಖಂಡಿತವಾಗಿಯೂ ಆ ಕೆಲಸ ಕಾರ್ಯಗಳು ಅಥವಾ ಆ ಏನು ನಮ್ಮ ವ್ಯವಹಾರ ಉದ್ದಿಮೆ ಇದೆ ಖಂಡಿತವಾಗಿ ಅಭಿವೃದ್ಧಿ ಹೊಂದುತ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರಲ್ಲಿ ನಮ್ಮ ಇತರ ಧರ್ಮದ ದೇವರಲ್ಲೂ ಕೂಡ ನಾವು ಸರ್ವಧರ್ಮ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ. ಗಿರೀಶ್ ಆಳ್ವಾ ಏನು ಒಂದು ಬಹಳ ನಿಷ್ಕಲಂಕ ವ್ಯಕ್ತಿ ಕೂಡ ಅವರು. ನಾವೊಂದು ಇದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಇನ್ನಷ್ಟು ಈ ಒಂದು ಆಳ್ವಾಸ್ ಬೇಕರಿಯ ಶಾಖೆಗಳು ತೆರೆಯಲ್ಪಡಬೇಕು. ಈಗಾಗಲೇ ಬಹಳಷ್ಟು ಕಡೆ ಅದು ಮೊಬೈಲ್ ಮೂಲಕ ಅಂಗಡಿ ಅದಕ್ಕೆ ಸಪ್ಲೈ ಮಾಡುವಂತಹ ಕೆಲಸವನ್ನು ಕೂಡ ಆಳ್ವಾಸ್ ಸ್ವೀಟ್ಸ್ ಮಾಡ್ತಾ ಇದೆ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಎಲ್ಲರ ಸಹಕಾರ ಇವರಿಗೆ ಇರಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದಂಥ ಗಿರೀಶ್ ಆಳ್ವಾ ಮೋರ್ಲಕ್ಕೂ ಎಲ್ಲ ಕುಟುಂಬದವರಿಗೆ ಗೌರವಪೂರ್ಣ ನಮನ ಸಲ್ಲಿಸುತ್ತಾ ನಮ್ಮ ಜೊತೆ ನಮ್ಮ ರೋಟರಿ ಜಿಲ್ಲೆ 3181 ನಿಯೋಜಿತ ಗವರ್ನರ್ ವಿಕ್ರಮ್ ದತ್ತರ್ ಅವರು, ಅದಕ್ಕಿಂತ ಹೆಚ್ಚಾಗಿ ಅವರೊಬ್ಬರು ವೀರ ಯೋಧರು ಕೂಡ, ಅವರು ಕೂಡ ಬಂದು ನಮ್ಮ ಜೊತೆ ಸೇರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂಸ್ಥೆ ಈ ಆಳ್ವಾಸ್ ಸ್ವೀಟ್ಸ್ ಅಥವಾ ಆಳ್ವಾಸ್ ಬೇಕರಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿ ಅಂತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಬಂಧುಗಳೇ, ಉದ್ಯಮ ಸಂಸ್ಥೆ ಯಶಸ್ವಿಯಾಗಲಿ, ದೈವದೇವರ ಗುರು ಹಿರಿಯರ ಅನುಗ್ರಹ ಇರಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಹಾರೈಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಚಂದ್ರಶೇಖರ್ ಉಚ್ಚಿಲ್ರವರು BJP ಮುಖಂಡ, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವ್ಯವಹಾರದ ಕೇಂದ್ರ ಇಲ್ಲಿ ಈಗಾಗಲೇ ಅದೆಷ್ಟೋ ವ್ಯವಹಾರದ ಮಳಿಗೆಗಳಿವೆ, ಬೇಕರಿಗಳಿವೆ, ಬೇರೆ ಬೇರೆ ರೀತಿಯ ವ್ಯಾಪಾರ ಕೇಂದ್ರಗಳಿವೆ. ಹಾಗೆಯೇ ದೇವರುಗಳು, ಬೇರೆ ಬೇರೆ ಧರ್ಮದ ಆ ಒಂದು ಆಲಯಗಳು ಇಲ್ಲಿವೆ. ಇಂತಹ ಒಂದು ಕೇಂದ್ರದಲ್ಲಿ ಶ್ರೀಯುತ ಗಿರೀಶ್ ಆಳ್ವರು ಸರ್ವಧರ್ಮದವರನ್ನು ಒಟ್ಟಿಗೆ ಇಟ್ಟುಕೊಂಡು ಸರ್ವದೇವರನ್ನು ಪ್ರಾರ್ಥಿಸ್ತಾ ಈ ಒಂದು ವ್ಯವಹಾರ ಮಳಿಗೆಯನ್ನು ಆರಂಭಿಸಿದ್ದಾರೆ. ಇದಕ್ಕೆ ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಶುಭಾರಂಭವನ್ನು ಕೊಟ್ಟಿದ್ದಾರೆ ನಮ್ಮ KC ರೋಡ್ ಜುಮ್ಮಾ ಮಸೀದಿಯ ಮುನೀರ್ ಸಕಾಫಿ ಅವರು. ಅವರೀಗ ಶುಭಾಶಂಸನೆಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಪ್ರೀತಿಯ ಗಣ್ಯ ವ್ಯಕ್ತಿಗಳೇ, ನಮ್ಮ ಆಳ್ವಾ ಸಹೋದರರು ಅವರ ಎರಡನೆಯ ಶಾಖೆಯಾಗಿ ನಮ್ಮ ಇಲ್ಲಿ KC ರೋಡ್ನಲ್ಲಿ ಬೇಕರಿ ಸ್ವೀಟ್ಸನ್ನು ಆರಂಭಿಸಿದ್ದಾರೆ. ಸರ್ವಶಕ್ತನಾದ ಭಗವಂತನು ಅದನ್ನು ಯಶಸ್ವಿಗೊಳಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ನನಗೆ ಗೊತ್ತಿರಲಿಲ್ಲ, ನಿಮ್ಮ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ.
ನನ್ನ ಊರು ಸಾಲತ್ತೂರು ಅಂತ. ನಾವಲ್ಲಿ ಬೇಕರಿ ಅಂಗಡಿ ಹೋದಾಗ ಹಲವಾರು ಪ್ರಾಡಕ್ಟ್ಗಳು ನಿಮ್ಮದು ಹಲ್ವಾಸ್ ಸ್ವೀಟ್ಸ್ ನಾವು ಉಪಯೋಗಿಸ್ತಾ ಇದ್ದೇವೆ. ನಿಮ್ಮನ್ನು ಮುಖದ ಕಂಡು ಭೇಟಿಯಾಗಲಿ ಭಾಳ ಸಂತೋಷ. ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಭಿವೃದ್ಧಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಎಲ್ಲ ಜಾತಿ ಧರ್ಮದ ಜನರ ಎಲ್ಲ ವಿಧ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಈ ಒಂದು ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ಮುಂದೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಒಂದು ಮಾತಿಗೆ ವಿರಾಮ. ಬಹುಮಾನ್ಯರಾದಂತಹ ಮುನೀರ್ ಸಕಾಫಿ ಅವರು ಕೂಡ ಈ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ತಿಳಿದು ಆಳ್ವಾ ಸ್ವೀಟ್ಸಿನ ಒಂದು ಉತ್ಪನ್ನಗಳನ್ನು ಅವರು ಬಳಸ್ತಾ ಇದ್ದಾರೆ. ಯಾಕೆಂದರೆ ಆಳ್ವಾ ಸ್ವೀಟ್ಸ್ 25 ವರ್ಷಗಳಿಂದ ಈ ವ್ಯವಹಾರ ಕ್ಷೇತ್ರದಲ್ಲಿ ತನ್ನ ಉತ್ಪನ್ನಗಳನ್ನು ಎಲ್ಲ ಬೇಕರಿ ಅಂಗಡಿಗಳಿಗೆ ಎಲ್ಲ ಅಂಗಡಿಗಳಿಗೆ ವಿತರಿಸ್ತಾ ಇದೆ. ಆದರೆ ಅದನ್ನು ಉಪಯೋಗಿಸುವವರಿಗೆ ಆಳ್ವಾ ಸ್ವೀಟ್ಸ್ ಯಾರು, ಆಳ್ವಾ ಸ್ವೀಟ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ಅವರ ಶಾಖೆಗಳು ಒಂದೊಂದಾಗಿ ಆರಂಭವಾಗುತ್ತದೆ. 1ನೇ ಶಾಖೆ ಪಿಲಾರು ಪರಿಸರದಲ್ಲಿ ಆರಂಭ ಆಗಿ 5-6 ವರ್ಷಗಳಿಂದ ಈಗ 2ನೇ ಶಾಖೆ KC ರೋಡಿನಲ್ಲಿ ಅವರ ವ್ಯವಹಾರ ಶಾಖೆಗಳು ಹೀಗೆ ನಿರಂತರ ಮುಂದುವರಿಲಿ. ಜನರಿಗೂ ಅವರ ಪರಿಚಯ, ಅವರೆಲ್ಲ ಕ್ಷೇತ್ರದಲ್ಲಿದ್ದಾರೆ. ಪ್ರಗತಿಪರ ಕೃಷಿಕರು. ಕಂಬಳ ಕ್ಷೇತ್ರದಲ್ಲಿ ಗಿರೀಶ್ ಆಳ್ವರ ಹೆಸರು ಬಹಳ ಎತ್ತಿದ ಕೈ. ಅವರ ಕಂಬಳದ ಕೋಣಗಳು ಮೋರ್ಲದ ಕಂಬಳದ ಕೋಣಗಳು ಅಂತ ಹೇಳಿದರೆ ಅದು ಬಹಳ ಪ್ರಸಿದ್ಧ. ಅಂತಹ ಗಿರೀಶ್ ಆಳ್ವರ 3ನೇ ಶಾಖೆ ಈಗ ರೊಟೇರಿಯನ್ ವಿಕ್ರಮ್ ದತ್ತರವರು ಅದಕ್ಕೆ ಶುಭಾಶಂಸನೆ ಮಾಡ್ತಾರೆ. ಮತ್ತು ಬಹುಮಾನ್ಯ ಹಾಜಿಯವರು ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ, 2ನೇ ಮಾತು ಕಠಿಣ ಪರಿಶ್ರಮ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ ನಮ್ಮ ಗಿರೀಶಣ್ಣ ಅವರ ಕಠಿಣ ಪರಿಶ್ರಮದಿಂದಾಗಿ ಈ ಒಂದು ಉದ್ಯಮದಲ್ಲಿ 25 ವರ್ಷ ಅವರು ಸಾಗಿದ್ದಾರೆ. ಮತ್ತು 2ನೇದಾಗಿ ಒಂದು ಸ್ವೀಟ್ ಅಥವಾ ಯಾವುದೇ ಒಂದು ಆಹಾರಕ್ಕೆ ಆದಾಗಲೂ ಅತ್ಯಂತ ಯಶಸ್ವಿ ಆಗಬೇಕಂತಂದರೆ ಅದರ ಗುಣಮಟ್ಟ ನೋಡಬೇಕು ನಾವು. ಸೊ ಗುಣಮಟ್ಟದಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳನ್ನು ಕಾಣದೆ ನಿರಂತರವಾಗಿ ತಮ್ಮ ಸೇವೆಯನ್ನು ಈ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಇವರ ಸಪ್ಲೈ ಆಗ್ತಾ ಇದೆ. ಸ್ವೀಟ್ಸ್ ಎಲ್ಲ ಆಲ್ವಾಸ್ ಕಾಸರಗೋಡಿನಲ್ಲಿ ಮುಂಚೆ ನಾನೊಂದು 15 ವರ್ಷದ ಮುಂಚೆ ಇರುವಾಗ ನಮ್ಮ ಹತ್ತಿರದ ಬೇಕರಿಗೆಲ್ಲ ಇವರದ್ದು ಸಪ್ಲೈ ಆಗ್ತದೆ. ಇವರ ಪರಿಚಯದ್ದು ಒಂದು 10 ವರ್ಷದ ಮುಂಚೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಭಾಳ ಸಕ್ರಿಯವಾದ ಒಬ್ಬರು ರೋಟೇರಿಯನ್ ಆಗಿ ನಮ್ಮ ದೇರ್ಲಕಟ್ಟೆ ಸಂಸ್ಥೆಯಲ್ಲಿದ್ದಾರೆ. ಸೊ ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು 2ನೇ ಒಂದು ಸಂಸ್ಥೆ ಇಲ್ಲಿ KC ರೋಡ್ನಲ್ಲಿ ಈ ಗೋರ್ದುಬ್ಬ ದೇವಸ್ಥಾನದ ಎದುರುಗಡೆ ಒಂದು ಆಗಿದೆ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಅವರ ಈ ಉದ್ಯಮವು ಅತ್ಯಂತ ಯಶಸ್ವಿಯಾಗಲಿ, 2 ಅಲ್ಲ ಅದು 2ಕ್ಕೆ ಮುಂದೆ ಹೋಗಿ ಅತ್ಯಂತ ಇಡೀ ಕರ್ನಾಟಕದಲ್ಲಿ ಅವರು ಈ ಆಳ್ವಾ ಸಂಸ್ಥೆಯ ಹೆಸರುವಾಸಿ ಗಳಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ನಮ್ಮ ರೋಟರಿ ಸಂಸ್ಥೆಯ ಪರವಾಗಿ ಶುಭ ಹಾರೈಕೆಯನ್ನು ಕೊಡ್ತಾರೆ. ದತ್ತ ಅವರಿಗೆ ಇದೀಗ ನಮ್ಮೊಟ್ಟಿಗಿರುವಂತಹ ಹಿರಿಯ ಧಾರ್ಮಿಕ ರಾಜಕೀಯ ಮುಂದಾಳು ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ 2 ಮಾತುಗಳನ್ನು ಹೇಳಬೇಕಾಗಿ. ಇವತ್ತು ಭಾರಿ ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಸುದೀರ್ಘ ಕಾಲದಿಂದ ನಮ್ಮ ಗಿರೀಶ್ ಆಳ್ವಾ ಮೋರ್ನರವರು ಇವತ್ತು ಅವರ ಉದ್ಯಮ ಒಟ್ಟಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ದಾನಿ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಇವತ್ತು ಬೇಕರಿ ಮಾಡುವುದಕ್ಕಿಂತ ಮೊದಲು ಹಲವಾರು ವರ್ಷದಿಂದ ಬೇರೆ ಬೇರೆ ಬೇಕರಿಗಳಿಗೆ ಸಪ್ಲೈ ಮಾಡಿ ಒಂದು ಹೆಸರು ಗಳಿಸಿದ ನಂತರ ನಾನು ಕೂಡ ಒಂದು ಬೇಕರಿಯನ್ನು ತೆರೆಯಬೇಕೆನ್ನುವಂಥ ಒಂದು ಉತ್ಸುಕತೆಯಿಂದ ಅವರು ಬೇಕರಿಯನ್ನು ಮಾಡಿದ್ದಾರೆ. ನಾನು ಹೇಳುವಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ. ಯಾವುದೇ ಈಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಭಾರಿ ಕಡಿಮೆ ದರದಲ್ಲಿ ಕೈಗೆ ಎಟಕುವ ರೀತಿಯಲ್ಲಿ ಒಂದು ಬೇಕರಿ ಐಟಮನ್ನು ಕೊಡ್ತಿರುವಂಥದ್ದು ಗಿರೀಶ್ ಆಳ್ವರು ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಇಲ್ಲಿ ನಮ್ಮ KC ರೋಡು ತಲಪಾಡಿ ಮತ್ತು ಸೋಮೇಶ್ವರದ ಒಂದು ಹೃದಯ ಭಾಗದಲ್ಲಿರುವಂಥ ನಮ್ಮ KC ರೋಡು ಇಲ್ಲಿ ಭಾಳಷ್ಟು ಸಾಮಾನ್ಯ ಜನರು ವಾಸವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ತಮಗೆ ಕೈಗೆಟಕುವ ರೀತಿಯ ದರದಲ್ಲಿ ಕೊಡ್ತಾರೆ ಎನ್ನುವಂಥದ್ದು ಕೂಡ ನಮಗೆ ವಿಶ್ವಾಸ ಇದೆ. ಭಾಳಷ್ಟು ವರ್ಷಗಳಿಂದ ಎಲ್ಲರ ಪ್ರೀತಿಯನ್ನು ಧಾರ್ಮಿಕ ಸಾಮಾಜಿಕ ರಾಜಕೀಯವಾಗಿ ಕೂಡ ಎಲ್ಲರೂ ಕೂಡ ಅವರು ರಾಜಕೀಯದಲ್ಲಿ ಗುರುತಿಸದಿದ್ದರೂ ಕೂಡ ಯಾರು ಬಂದರೂ ಕೂಡ ಸಹಕಾರವನ್ನು ಕೊಡುವಂಥ ಒಬ್ಬ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಗಿರೀಶ್ ಆಳ್ವರು ಈಗ ನಮ್ಮ ವಿಕ್ರಮ್ ದತ್ತರು ಹೇಳಿದ ಹಾಗೆ ಇಡೀ ನಮ್ಮ ಗ್ರಾಮ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಇಡೀ ರಾಜ್ಯಕ್ಕೂ ಕೂಡ ವಿಸ್ತರಿಸಿ ಅವರ ಈ ಉದ್ಯಮ ವಿಸ್ತಾರವಾಗಲಿ, ಅವರಿಗೆ ದೇವರು ಈ ಒಂದು ಉದ್ಯಮವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಗೋರ್ದುಬ್ಬ ದೇವಸ್ಥಾನದ ಗುರುಕಾರರು ಮಂಜಪ್ಪ ಗುರುಕಾರರು ರಾಗನಾಂಜಿ ಅಥವಾ ಗಂಜಿದ ಒಂದು ಓಡಾಡಿ ಯಾರು ಮಲ್ಪನಂಜರಿ ಯಾರು ಬೇರೆ ದೇವರನ್ನ ಸಹ ಕರ್ನೋಡಿದ್ದು ಅಂಚನೆ ಊಟಕ್ಕೆ ಸೇರಿದ್ದು
ನೇತ್ರ ಕಾರ್ಯಗಳು ಅದು ಮಾಡಬಾರದು ಅಂಜನೆ ಯಾರನ್ನ ಗುರು ಹಿರಿಯತೆಗಳಿಂದ ನೆನೆತಿದ್ದು ಈ ಮಂತ್ರನಂಜಿನ ಕಾಲವನ್ನು ಹೊಡಕು ಬಂದ ಅಂಜನೆ ಹೋಗಿ ದೋಷದ ಬಾರಕ್ಕೆಲ್ಲ ಗಣಪತಿ ಪರಿವಾರದ ಮೂಲು ಹೆಂಚು ಹೂವು ಅಡೆದಡೆ ಬರೋದ ಲೆಕ್ಕ ದೇವರ ನೆಕ್ಲೆ ಹಾಕುದು ಅಂಜನೆ ಮೂರ್ನ ಜನರು ಕೊರ್ಲು ದೇವರು ಕೈ ಕೂಡ ಕೈ ಕೂಡ ಕೊರ್ಲುಡು ಪ್ರಾರ್ಥನೆ ಮಂತೊಂದೇರು ಬಂಡಿದ ಪಡಿಕವು ಸುರುಮಂತಿನಂಜಿನ ವ್ಯಾಪಾರ ಉದ್ಯಮ ಒಡಕು ಬರಂದ ವಿಘ್ನ ಬರಂದೆ ದೈವದೇವರನ್ನ ಅನುಗ್ರಹ ಪಡುಬಣ್ಣದ ಪ್ರಾರ್ಥನೆ ಮಂತದೇರು ದೈವದೇವರನ್ನ ಅನುಗ್ರಹ ಗುರು ಹಿರಿಯರನ್ನ ಆಶೀರ್ವಾದ ಮಾತ ಹಿರಿಯರ್ನಕಲ ಆಶೀರ್ವಾದ ಕಿರಿಯರ್ನಕಲ ಆಶಯಲು ಅಂಚನೆ ಈ ಪರಿಸರದ ಮಾತ ಜಾತಿ ಧರ್ಮದ ಬಾಂಧವ್ಯರನ್ನ ಸಹಕಾರ ಈ ವ್ಯಾಪಾರ ಕೇಂದ್ರಕ್ಕೆ ಉಪ್ಪಡು ಇನಿ ಒಂಜಿ ಗಿರೀಶ್ ಆಳುವ ಸಹೋದರರನ್ನ ಅಕಲ ಅಪ್ಪೆ ಶ್ರೀಮತಿ ರೇವತಿ ಎಸ್ ಆಳುವ ಅಕ್ಲಿನ ಅರಣ್ಯ ಎದುರ್ದಿ ಒಂದು ಅರ ಭಾವೆ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತು ಆರ್ಲಂದ್ವೇ ಚಂದ್ರಶೇಖರ್ ಶೆಟ್ಟಿ ಪಿಲಿಕೂರು ಅಕ್ಲಿನ ದುಂಬುದಿ ಒಂದು ಈ ವ್ಯಾಪಾರ ಉದ್ಯಮ ನಕುಲ್ಲ ಈ ಸ್ವೀಟ್ಸ್ ಉದ್ಯಮಡೆ ಪಳಗಿನಕುಲು ಅಕಲ್ನ ಮಾರ್ಗದರ್ಶನ ನೋಡಿ ಈ ಉದ್ಯಮನು 25 ವರ್ಷ ನಡಪಾದಿತ್ತೆ ಮಾತ ಹಿರಿಯರ್ನಕಲ್ಲ ಗುರು ಹಿರಿಯರ್ನ ಆಶೀರ್ವಾದ ಮಾತನ ಸಹಕಾರ 2ನೇ ಶಾಖೆ ಉದಿಪನಾಥರು ಇದನ್ನು ರಿಬ್ಬನ್ ಕಟ್ ಬರ್ತದ ಉದಿಪನ ಮಂದಿನಂಚಿನ KC ರೋಡ್ ಜುಮ್ಮಾ ಮಸೀದ ಕತಿಬೇರು ಬಹುಮಾನ್ಯ ಮುನೀರ್ ಸಕಾಫಿಯರು ಅಂಚನೆ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ರೊಟೇರಿಯನ್ ವಿಕ್ರಮದತ್ತ ಆರ್ ವೀರ ಯೋಧೇರ್ಲ ಅಂದು ನಿಯೋಜಿತ ರಾಜ್ಯಪಾಲರು ರೋಟರಿ ಜಿಲ್ಲೆದ ದುಂಬಾಗಿ ರಾಜ್ಯಪಾಲರು ಆಪಿನಾರು ಅಂಚನೆ ಧಾರ್ಮಿಕ ರಾಜಕೀಯ ಮುಂದಾಳು ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ KC ರೋಡು ಶ್ರೀ ಕೊರ್ದಬ್ಬು ದೈವಸ್ಥಾನದ ಗುರುಕಾರ್ಯರು ಮಂಜಪ್ಪ ಗುರಿಕಾರ್ಯರು ಅಂಚನೆ KC ರೋಡ್ ಜುಮ್ಮಾ ಮಸೀದಿದ ಶ್ರೀಯುತ ನಾಸಿರ್ ಸಹಾದಿಯರು ಅಂಚನೆ ನಮ್ಮ ಈ ಒಂಜಿ ಭಗವತಿ ಕಾಂಪ್ಲೆಕ್ಸ್ ಕಟ್ಟಡದ ಮಾಲಕರನ ಸುಪುತ್ರೆ ಶ್ರೀ ಕೋರ್ದಬ್ಬು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿರು ಶ್ರೀಯುತ TS ಪುರುಷೋತ್ತಮ ಅಂಚನೆ ನಮ್ಮ ಸಾಂತ್ಯಗುತ್ತದ ಶ್ರೀಯುತ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ವೈದ್ಯರು ತಲಪಾಡಿದ ಶಾಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀಯುತ ಗಣೇಶ್ ಭಟ್ಟಾರು ಈತನಿಗೆ ಬತ್ತದ ಮೂಲ ಪೂಜಾ ವಿಧಿಕಲೆ ನೆರವೇರಿಸೋದು ಕೊಂಚ ಎಡ್ಡೆ ಪೂಜೆದ ವೈದಿಕ ವಿಧಿಕಲೇನು ಶುಭಾರಂಭ ಕೊಡ್ತೇವೆ ಆರ್ಲ ಬರ್ಪೆ ಬಂತೇವೆ ಶ್ರೀ ಕೈತಲ್ದ ನಮ್ಮ ಅಲಂಕಾರಗುಡ್ಡ ಶ್ರೀ ಮಲರಾಯ ದೈವಸ್ಥಾನದ ಅಧ್ಯಕ್ಷರು ಶ್ರೀಯುತ ರವೀಂದ್ರನಾಥ ಶೆಟ್ಟಿ ದೊಡ್ಡ ಮನೆ ಆರ್ಲ ಬರ್ಪೆ ಬಂತೇರು ಹಾರೈಸಿದೇರು ಬತ್ತಿಂಚಿ ಮಾತ ಪ್ರಮುಖರು ಬಿನ್ನೇರು ಈ ಪರಿಸರದ ಮಾತ ಬಂಧುಲೆಗೆ ಒಂಜೇ ಬಾತೆರಡು ಸೊಲ್ಮೆ ಸಂದ ಒಂದು ಮಾತೆರ್ನಲ್ಲ ನಿರಂತರ ಸಹಕಾರ ಈ ಸ್ವೀಟ್ಸ್ ಅಂಗಡಿಗೆ ಉಪ್ಪಡು ಮಾತೆರ್ಲ ಏಪಲ ಬೆಲೆ ಮೂಲ ಉತ್ಕೃಷ್ಟ ಗುಣಮಟ್ಟ ಅಂಚನೆ ಬೆಚ್ಚದ ತಿಂಡಿ ತಿನಸುಗಳು ತಿಕ್ಕೊಂಡು ಅಯ್ನು ಪೂರ ಹೊರ ತಿಂದದು ಹಿಡ್ದು ಬಕ್ಕ ಅಯ್ನು ಕುಡೋರ ತಿನ್ನೋಡು ಪನ್ಪುಣಂಚಿನ ಆ ಒಂಜಿ ಪ್ರೀತಿ ವಿಶ್ವಾಸಗಳು ಮಾತೆರ್ಲ ಬರ್ತದೆ ಈ ಅಂಗಡಿಗೆ ಸಹಕಾರ ಕೊರಲೆ ಬಣ್ಣದು ಶ್ರೀಯುತ ಗಿರೀಶ್ ಆಳ್ವ ಬಕ್ಕ ಶ್ರೀಯುತ ಸುಧಾಕರ ಆಳ್ವ ಸಹೋದರರನ್ನ ಪರವಾದ ಮಾತೆರ್ನಲ್ಲ ಪರವಾದ ಮಾತೆರೆಗಳ ಸೊಂದರ ಮಾತೆರೆಗಳ ನಮ್ಮ ನಂಬಿಂಚಿ ದೈವದೇವರ ಎಡ್ಡೆ ಮನ್ಪಡು ಅನುಗ್ರಹ ಕೊರಡು ಆಶೀರ್ವಾದ ಕೊರಡು ಮಾತೆರೆಗಳ ಎಡ್ಡೆ ಅವಡು ನಮಸ್ಕಾರ.